ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸಂತೃಪ್ತಿ ಹಾಗೂ ಸಂತೋಷದ ಜೀವನವೇ ಸಾರ್ಥಕತೆಯ ಸಂಕೇತ. ಈ ಮಾತನ್ನು ಹೇಳ್ತಾ ಈ ಒಂದು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ರುಚಿಕರವಾದಂಥ ಖಾದ್ಯಗಳು ತಯಾರಿಸಬೇಕು ಅಂತ ಹೇಳಿದರೆ, ಆ ಒಂದು ಸಂತೋಷದ ಜೀವನ ಸಾಗಬೇಕು ಅಂತ ಹೇಳಿದರೆ ನಾವು ಮಾಡಿದಂಥ ಅಡುಗೆ ಅಷ್ಟೇ ರುಚಿಕರವಾಗಿಯೂ ಇರಬೇಕು. ಸಂತೋಷದಿಂದ ಮಾಡಿದಂಥ ಅಡುಗೆ ಯಾವಾಗಲೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ವೀಣಾ ಅವರು ಯಾವ ರೀತಿಯಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ ಅಂತ ಕೇಳೋಣ. ಮೊದಲಿಗೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೇಡಮ್, ಇವತ್ತು ನಮಗೆ ಯಾವ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಮೇಡಮ್ ನಾನು ಪಾಲಕ್ ಸೊಪ್ಪಿನ ದೋಸೆ ಮಾಡ್ತಾ ಇದ್ದೇನೆ. ಪಾಲಕಿಂದ ದೋಸೆನಾ? ದೋಸೆ ಆಗ್ತದೆ. ಯೂಶುವಲಿ ಗ್ರೇವಿ ಎಲ್ಲ ಮಾಡ್ತೀವಿ, ಪಾಲಕ್ ಪನ್ನೀರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೌದು, ಪಾಲಕ್ ಸೊಪ್ಪಿನ ದೋಸೆ ಮಾಡುವಂತ ಸ್ಪೆಷಲ್ ಆಗಿ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ಲ, ಉತ್ತಮ. ಅದರಲ್ಲೂ ಕೂಡ ಐರನ್ ಕಂಟೆಂಟ್ ಇರುವಂಥದ್ದು. ಯಾರೆಲ್ಲ ಅನಿಮಿಕ್ ಇರ್ತಾರೆ ಅವ್ರಿಗೆ ತುಂಬ ಒಳ್ಳೆಯದು. ಸರಿ, ಹಾಗಾದ್ರೆ ಪಾಲಕ್ ಸೊಪ್ಪಿಂದ ದೋಸೆ ನೋಡೋಣ ಹೇಗಿರುತ್ತೆ ಅಂತೇಳಿ, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ಈಗ ಹಾಗಾದ್ರೆ ಪಾಲಕ್ಕಿಂದ ದೋಸೆ. ಸೊ ಪಾಲಕನ್ನ ಹೇಗೆ ಬೇಯಿಸಿ ಎಂತಾದ್ರೂ ಬೇಯಿಸಿ ಅಲ್ಲ, ಅದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದು. ಅದಕ್ಕೆ ನೆನೆಸಿದ ಹೆಸರು ಕಾಳು ಮತ್ತೆ ಅಕ್ಕಿಯನ್ನು ನೆನೆಸಿಡ್ಬೇಕು ರಾತ್ರಿ. ಮಾರ್ನಿಂಗ್ ಅದನ್ನ ತೆಗೆದು ಮತ್ತೆ ಪಾಲಕ್ ಸೊಪ್ಪಿಗೆ ಹಸಿಮೆಣಸು, ಶುಂಠಿ ಎಲ್ಲ ಹಾಕಿ ಗ್ರೈಂಡ್ ಮಾಡಬೇಕು. ಸರಿ, ಹಾಗಾದ್ರೆ ಈಗ ಫಸ್ಟಿಗೆ ಗ್ರೈಂಡ್. ದೋಸೆ ಅಂದ್ರೆ ಗ್ರೈಂಡಿಂಗ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಹೌದೌದು. ಇದು ನೆನೆಸಿದ ಹೆಸರು ಕಾಳು ಮತ್ತು ಅಕ್ಕಿ, 1 ಕಪ್ ಪಾಲಕ್ ಸೊಪ್ಪು. ಪಾಲಕ್ ಹಾಗೆ ಹಸಿ ಹಾಕಿದ್ರೆ ಇಲ್ಲ, ನಾವು ದೋಸೆ ಮಾಡುವಾಗ ಅದು ಬೇಯ್ತದಲ್ಲ ಹಾಗೆ. ಓಕೆ. ಪಾಲಕ್ ಸೊಪ್ಪು, ಹಸಿಮೆಣಸು ಮತ್ತೆ ಶುಂಠಿ. ಓಕೆ. 2 ಸ್ಪೂನ್ ನೀರು ಹಾಕಿ ಮಿಕ್ಸಿ ಮಾಡಬೇಕು, ಯಾಕಂದ್ರೆ ಪಾಲಕ್ ಸೊಪ್ಪು ನೀರು ಬಿಡ್ತದಲ್ಲ. 2 ಸ್ಪೂನ್ ಅಷ್ಟು ಸಾಕ? ಸಾಕು. ಓಕೆ, ಸಾಕ. ಇಷ್ಟೇ ದಪ್ಪಕ್ಕೆ. ಇದನ್ನ ಹಾಗಲೇ ಮಿಕ್ಸಿ ಮಾಡಿ ದೋಸೆ ಮಾಡುವಂಥದ್ದು. ಇದು ಹೆಚ್ಚೊತ್ತು ಇಡಬೇಕು ಅಂತಾನೆ ಇಲ್ಲ, ನೀರು ದೋಸೆ ಮಾಡ್ತೇವಲ್ಲ ಹಾಗೆ. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೇನೆ. ಓಕೆ. ಸೊ ಹಾಗಾದ್ರೆ ತಕ್ಷಣವೇ ದೋಸೆ ಮಾಡೋದಂದ್ರೆ ಕಾವಲಿ ಇಟ್ಕೊಳ್ಬಹುದು. ಕಾವಲಿ ಇಡಬೇಕು. ಸ್ವಲ್ಪ ಗಟ್ಟಿ ಬೇಕು ಇಟ್ಟು, ತುಂಬಾ ನೀರು ಮಾಡಬಾರ್ದು. ತುಂಬಾ ತೆಳು ಇಲ್ಲ, ನೀರು ದೋಸೆ ಅಷ್ಟು ತೆಳು ಇಲ್ಲ, ಸ್ವಲ್ಪ ದಪ್ಪ ಬೇಕು. ಉದ್ದಿನ ದೋಸೆ ಇಟ್ಟೇನ ರೀತಿ ಇದ್ರೆ ಸಾಕು. ಎಣ್ಣೆ ಹಾಕ್ಲಾ? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಸಾಕು. ಯಾಕೆ ಹೆಸರು ಕಾಳೆಲ್ಲ ಹಾಕಿದ್ರಿಂದ ಹೆಸರು ಕಾಳು ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಹೇಳುವಾದ ಪ್ರೋಟೀನ್. ಯೂಶಲಿ ಹೆಚ್ಚಿನವರು ಬರೀ ಅಕ್ಕಿ ಮತ್ತೆ ಹೆಸರು ಕಾಳು ಅದನ್ನು ಒಟ್ಟಿಗೆ ಹಾಕೊಂಡು ಮಾಡ್ತಾರೆ. ಕೆಲವರು ಬರೀ ಹೆಸರು ಕಾಳಿದ್ದೇ ದೋಸೆ ಮಾಡ್ತಾರೆ ಅಲ್ಲ. ಇದು ಪಾಲಕ್ ಕೂಡ ಅಂದ್ರೆ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಬರಬಹುದು. ಹೌದೌದು.
ಸೊ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅದರದ್ದು ಒಂದು ರಾ ಸ್ಮೆಲ್ ಇರಲ್ವಾ ಇದು ಈ ಪಾಲಕ್? ಇಲ್ಲ ಇಲ್ಲ, ಈಗ ನಾವು ದೋಸೆ ಮಾಡೋದರಿಂದ ಅದು ಬೇಯುವಾಗ ಅದು ನಮಗೆ ಗೊತ್ತಾಗುದಿಲ್ಲ ತಿನ್ನುವಾಗ. ಹಾಗೆ ಗಂಚು ಬಿಸಿಯಾಗಿದೆ. ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಅಲ್ಲ. ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಮಾತ್ರ ಚೆನ್ನವಾ? ಬಿಸಿ ಬಿಸಿ ಚಂದ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಏನು ಏನು ಬೇಕು ಅಂದ್ರೆ ಇದಕ್ಕೆ ಶುಂಠಿ ಮತ್ತೆ ಹಸಿಮೆಣಸು ಆದ ಕಾರಣ ಹಾಗೆ ತಿನ್ಬಹುದು, ರೋಸ್ಟ್ ಆಗಿ ಬರ್ತದೆ, ಹಾಗೆ ತಿನ್ಬಹುದು. ಓಕೆ ಓಕೆ. ಸೊ ಎರಡು ಕಡೆ ಕಾಯಿಸ್ಕೊಳ್ಬೇಕು. ಹೌದು. ಹೆಚ್ಚಾಗಿ ಪಾಲಕ್ ಸೊಪ್ಪೆಲ್ಲ ತಂದ್ರೆ ಯೂಶಲ್ ಆಗಿ ಎಲ್ರು ಮಾಡುವಂತದ್ದು ಪಾಲಕ್ ಪನ್ನೀರ್ ಇಂಥದ್ದೆಲ್ಲ ಮಾಡ್ತಾರೆ. ಪನ್ನೀರ್ ಇಲ್ಲ ಅಂದ್ರೆ ಏನಪ್ಪಾ ಮಾಡೋದು, ಈ ಪಾಲಕ್ ಸೊಪ್ಪಿದೆ ಏನ್ ಮಾಡೋದು ಅಂತ ದೋಸೆನೂ ಮಾಡ್ಕೊಳ್ಳೋದು. ಪಾಲಕ್ ಸೊಪ್ಪಲ್ಲಿ ಸಾರು ಮಾಡ್ತಾರೆ, ಕಾಯಿ ಹಾಕದೆ ಬಾರಿ ಒಳ್ಳೇದಾಗ್ತದೆ. ತೊಗರಿ ಬೇಳೆ ಎಲ್ಲ ಹಾಕಿ ಮಾಡ್ತಾರೆ, ಬಾರಿ ಒಳ್ಳೇದಾಗ್ತದೆ. ಈ ಪಾಲಕ್ ಚಿಕನ್ ಅಲ್ಲಿ ಮಾಡೋದಿದ್ರೆ ಪಾಲಕ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ. ಪಾಲಕಲ್ಲಿ ರೈಸ್ ಕೂಡ ಮಾಡಬಹುದು, ಅದನ್ನು ತುಂಬಾ ಟೇಸ್ಟಿ ಆಗಿ ತುಂಬಾ ವೆರೈಟಿ ಡಿಶಸ್ ಮಾಡಬಹುದು. ಬಟ್ ದೋಸೆ ನಾನು ಡೈರೆಕ್ಟ್ ಹಾಕಿ ಗ್ರೈಂಡ್ ಮಾಡಿ ನಾನು ಅನ್ಕೊಂಡೆ ನೀವು ಫಸ್ಟ್ ಬೇಯಿಸ್ತೀರಿ ಆಮೇಲೆ ಗ್ರೈಂಡ್ ಮಾಡ್ತೀರಿ ಅಂತ. ಡೈರೆಕ್ಟ್ ಆಗಿ ಇದು ಮಾಡಿ ತೆಗೆದಾ? ಅದೇ ಒಂದು ನಿಮಿಷ. ಎಣ್ಣೆ ಬೇಡ, ಎಣ್ಣೆ ಬೇಡ. ಓ ಎಣ್ಣೆಲ್ಲ ಸ್ವಲ್ಪ ಇದು ಮಾಡ್ಕೊಂಡ್ರೆ ಹಾ ಹಾ ಹಾ. ವಾರೆ ವಾ, ಸೂಪರ್ ಆಗಿ ಬರ್ತಾ ಇದೆ. ಇನ್ನೂ ತೆಳು ಬರುತ್ತಲ್ಲ. ಹೌದು, ನಾನ್ ಸ್ಟಿಕ್ ಎಣ್ಣೆ ಹಾಕಿ ಸ್ವಲ್ಪ ಹಾಗೆ ತೆಗೆದು ಬಿಟ್ರೆ ಬರುತ್ತೆ. ಈಗ ಪಾಲಕ್ ಸೊಪ್ಪೆಲ್ಲ ಹಾಗೆ ಸಾಂಬಾರ್ ಮಾಡಿದ್ರೆ ಮಕ್ಕಳೆಲ್ಲ ತಿನ್ನುದಿಲ್ಲ. ಈ ತರ ವೆರೈಟಿ ಡಿಶಸ್ ಮಾಡಿದ್ರೆ ಸ್ವಲ್ಪ ಕಲರ್ ದೋಸೆ, ಗ್ರೀನ್ ದೋಸೆ ತಿಂತಾರೆ. ಹಾಗೆ ಮೇಡಮ್ ನೀವು ಏನು ಮಾಡ್ಕೊಳ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ? ನಾನು ಸ್ವಲ್ಪ ಇಲ್ಲಿ ವರ್ಕ್ ಮಾಡ್ತೇನೆ, ಮತ್ತೆ ಸ್ಟಿಚಿಂಗ್ ಮಾಡ್ತೇನೆ, ಮತ್ತೆ ಹೌಸ್ ವೈಫ್. ಓಕೆ, ಇಷ್ಟೆಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಹೋಗ್ಬೇಕು. ಎಸ್, ಆಕ್ಚುಲಿ ಮಹಿಳೆಯರು ಮೊಟ್ಟ ಮೊದಲಿಗೆ ಹೋಮ್ ಮೇಕರ್ಸೇ. ಆಮೇಲೆ ಏನ್ ಮಾಡಿದ್ರು ಕೂಡ ಅದರಲ್ಲಿ ಎಂಟರ್ಪ್ರೆನ್ಯೂರ್ ಆಗಿರ್ಬೋದು. ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಸೊ ನೀವಾಗೆ ಎಲ್ಲ ದುಡ್ದು ಮಾಡ್ಕೊಳ್ಬಹುದು. ಸೊ LIC ಅಲ್ಲಿ ಕೂಡ ಮಾಡ್ತಾ ಇದ್ದೀರಿ. ಸೊ ಸ್ಟಿಚಿಂಗ್ ಹೇಗೆ, ಆರ್ಡರ್ಸ್ ಎಲ್ಲ ತಗೊಳ್ತೀರಾ? ಮನೆಯದು ಮಾತ್ರ, ನಮ್ಮದು ಮನೆಯದು ಮಾತ್ರ, ಆರ್ಡರ್ಸ್ ಎಲ್ಲ ಇಲ್ಲ. ಈಗ ಸ್ವಲ್ಪ ಬೇಕಾದ್ರೆ ಮೇಲೆ ಎಣ್ಣೆ ಹಾಕುವ. ಸಾಕಲ್ಲ? ಪಾಲಕ್ ಸೊಪ್ಪು ತರನೇ ತೆಳುವಾಗಿ ಕೂಡ ಹಾಕೊಳ್ಬಹುದು. ಹೌದು, ತುಂಬಾ ತೆಳು ಬರ್ತದೆ ದೋಸೆ. ಇದೆಲ್ಲ ಫಾಸ್ಟ್ ಆಗಿ ಮಾಡುವಂತದ್ದು, 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಅಲ್ಲ ಅಂದ್ರೆ ಯೂಶುವಲಿ ನಾವು ದೋಸೆ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಮೊದ್ಲೇ ಎಲ್ಲ ನೆನೆಸಿಟ್ಟು ಅದನ್ನ ರುಬ್ಬಿ ಅದನ್ನ ಇದು ಫರ್ಮೆಂಟ್ ಆಗೋದಕ್ಕೆಲ್ಲ ಇಡೋದು ಅಂದ್ರೆ ಲಾಂಗ್ ಪ್ರೊಸೆಸ್. ಅಂದ್ರೆ ನಾಳೆ ಬೆಳಿಗ್ಗೆಗೆ ಬೇಕು ಅಂದ್ರೆ ಇವತ್ತು ಬೆಳಿಗ್ಗೆನೆ ಯೋಚನೆ ಮಾಡ್ಬೇಕಾಗುತ್ತೆ. ಇದು ತಕ್ಷಣ ಅಂದ್ರೆ ಹೆಸರು ಕಾಳು ಒಂದು ಅಕ್ಕಿ ಒಂದು ನೆನೆಸಿ ಇಟ್ಟುಕೊಳ್ಳುವುದು, ಫ್ರಿಜ್ ಅಲ್ಲಿ ಇಟ್ಟಿದ್ರು ಆಗ್ತದೆ, ತಕ್ಷಣ ಮಾಡ್ಕೊಳ್ಬಹುದು. ಹಾಗೆ ಜಟ್ಪಟ್ ದೋಸೆ ರೆಡಿ. ಪಾಲಕ್ ದೋಸೆ ರೆಡಿ ಆಗಿದೆ, ತಿಂದು ಟೇಸ್ಟ್ ಮಾಡಿ ಹೇಳಿ. ಖಂಡಿತ. ಸೊ ಟೇಸ್ಟ್ ನೋಡೋಣ. ಸೊ ಹಾಗೆ ಚೆನ್ನಾಗಿರುತ್ತಾ ಅಥವಾ ಚಟ್ನಿ ಜೊತೆಗೇನೆ ಸೂಟ್ ಆಗೋದು ಅಂತ ನೋಡೋಣ. ಥ್ಯಾಂಕ್ ಯು. ಬಿಸಿಯಾದಂಥ ಪಾಲಕ್ ಸೊಪ್ಪಿನ ದೋಸೆ ತಯಾರಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿಸಿದ್ದು ಅಂತ ಹೇಳಿದ್ದಾರೆ. ಸೊ ಬಿಸಿ ಹಾಗೆ ನಾವು ಇಂಥದ್ದೆಲ್ಲ ಆರೋಗ್ಯಭರಿತವಾದಂಥದ್ದು, ಹಾಗೆಯೇ ಕಲರ್ಫುಲ್ ಕೂಡ ಆಗಿದೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಪಾಲಕ್ ಸೊಪ್ಪಿನ ದೋಸೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಹೆಸರು ಕಾಳು ಹಾಗೂ ಅಕ್ಕಿ, ಪಾಲಕ್ ಸೊಪ್ಪು, ಹಸಿಮೆಣಸು, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉದ್ದಿನ ದೋಸೆಯ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ತೆಳ್ಳನೆಯ ದೋಸೆ ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿಯಾದ
ಪಾಲಕ್ ಸೊಪ್ಪಿನ ದೋಸೆ ತಯಾರು. ಬಿಸಿ ದೋಸೆ ಏನೋ ತಯಾರಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಏನು ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೂಪರ್ಬ್ ಆಗಿರುವಂಥ ಗ್ರೀನ್ ದೋಸೆ ಏನೋ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾನು ಪಾಲಕ್ ಗ್ರೇವಿ ಮಾಡ್ತಾ ಇದ್ದೇನೆ. ಇವತ್ತು ಫುಲ್ ಪಾಲಕ್ ಇವತ್ತು. ಸೊ ಆಗ್ಲೇ ನೀವು ಹೇಳಿದ್ರಿ ಪಾಲಕ್ ದೋಸೆ ಪಾಲಕ್ ಗ್ರೇವಿ ಜೊತೆಗೆ, ಇದನ್ನೇ ಹಿಂಟ್ ಇಟ್ಟು ಹೇಳಿದ್ದ. ಓಕೆ, ಸೊ ಹಾಗಾದ್ರೆ ಎರಡು ಕೂಡ ಪಾಲಕ್ 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 ಸೊ ಇವತ್ತು ಪಾಲಕ್ಮಯ. ಪಾಲಕ್ಮಯ. ಹೇಗೆ ಸ್ಟಾರ್ಟ್ ಮಾಡೋಣ? ಈಗ ಒಂದು ಫ್ಯಾನ್ ಇಡಿ. ಸಾಕಾ? ಸಾಕು. ಇದು ವಾಟರ್ ಸ್ವಲ್ಪ ಕುದಿಬೇಕು. ಅದರ ನಂತರ ಪಾಲಕ್ ಹಾಕುದು. ಓ, ಆಗ ನಾನು ಹೇಳಿದೆ ಪಾಲಕ್ ಬೇಯಿಸಿಯ ಏನ ಅಂತೇಳಿ. ಆ ಥರ ಯಾಕೆ ನನ್ಗೆ ಬೇಜಾರು ಅಂತ. ಹೌದು, ಇದು ಕುದೀತಾ ಬರ್ತಾ ಇದೆ. ಈಗ ಇದನ್ನ ಪಾಲಕನ್ನ ಒಂದು ಕಟ್ಟು ಪಾಲಕ್ ಇದೆ ಇದರಲ್ಲಿ. ಪಾಲಕನ್ನ ಹಾಕ್ತಾ ಇದ್ದೇವೆ. ಪಾಲಕ್ ಸ್ವಲ್ಪ ಬೇಗ ಬೇಯ್ತದೆ. 5 ಮಿನಿಟ್ಸ್ ಅಲ್ಲಿ ಬೇಯ್ತದೆ. ಸೊ ಫ್ರೆಶ್ ಪಾಲಕ್ಕಿಂತ ಫ್ರೆಶ್ ಸೊಪ್ಪೆಲ್ಲ ಸಿಗುವಾಗ ಏನಾದ್ರೂ ಇಂಥದ್ದು ಮಾಡೋಣ ಅಂತ ಖುಷಿ ಅನ್ಸುತ್ತಲ್ಲ. ಪಾಲಕಲ್ಲಿ ಪುಡಿ ಕೂಡ ಮಾಡ್ತಾರೆ. ಅದನ್ನ ಇಡೀ ಇಡಿಯಾಗಿ ಮಾಡ್ತಾರೆ, ಭಾರಿ ಟೇಸ್ಟ್ ಆಗಿದೆ. ಆ್ಯಕ್ಚುಲಿ ಈ ಪಾಲಕ್ ಇದೆಲ್ಲ ಈ ಸ್ಯಾಲಡ್ಸ್ಗೆ ನಾವು ಹಾಗೆ ಜಸ್ಟ್ ಅದನ್ನ ಕಟ್ ಮಾಡಿ ಹಾಕಿದ್ರು ಕೂಡ ಅದನ್ನು ತುಂಬಾ ಟೇಸ್ಟಿ ಅನ್ಸುತ್ತೆ ಸ್ಯಾಲಡ್ಸ್ಗೆ. ಹೌದು, ಒಳ್ಳೆ ಫ್ರೆಶ್ ಪಾಲಕ್ ಸಿಕ್ಕಿದೆ. ಸೊ ಅವಾಗ ಖುಷಿ ಅನ್ಸುತ್ತೆ. ಆ್ಯಕ್ಚುಲಿ ಈ ಸೊಪ್ಪು ಎಲ್ಲ ತುಂಬಾ ಫ್ರೆಶ್ ಸಿಕ್ಕಿದಾಗ ಖುಷಿ ಆಗುತ್ತೆ. ಹೌದು. ಸೊ ಜಸ್ಟ್ ಒಂದು ಬ್ಲಾಂಚ್ ಆದ್ರೆ ಆಯ್ತು. ಸಾಕು, ಇದು ಸಾಕಾಗಿದೆ. ಇದೊಂದು ಇದನ್ನ ತಣ್ಣೀರು ವಾಟರಿಗೆ ಹಾಕ್ಬೇಕು. ಆಗ ಅದರ ಕಲರ್ ಚೇಂಜ್ ಆಗುದಿಲ್ಲ. ಇದು ಬೇಡ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಕು. ಇದು ತಣ್ಣೀರು ವಾಟರಿಗೆ ಹಾಕುವುದರಿಂದ ಇದರ ಕಲರ್ ಇದು ಚೇಂಜ್ ಆಗುದಿಲ್ಲ, ಗ್ರೀನ್ ಕಲರೇ ಇರ್ತದೆ. ಇದು 5 ಮಿನಿಟ್ಸ್ ಇದ್ದಾಗಲಿ ಅಷ್ಟರಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವ ಈರುಳ್ಳಿ ಟೊಮೆಟೊ ಎಲ್ಲ. ಸೊ ಹಾಗಾದ್ರೆ ಇನ್ನೊಂದು ಪ್ಯಾನ್. ಅದಕ್ಕೆ ಸ್ವಲ್ಪ ಎಣ್ಣೆ, ಸನ್ಫ್ಲವರ್ ಎಣ್ಣೆ. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಕ್ಲಾ? ಸಾಕು ಸಾಕು. ಇದು ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೇನೆ, ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ, ಹಸಿಮೆಣಸು, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಸಿಮೆಣಸು ಹಾಕ್ಬೋದು. ಇದಕ್ಕೆ ಗ್ರೈಂಡಿಂಗ್ ಅಂತ ಇಲ್ಲ, ಬರೀ ಇದ್ದ ಹೀಗೇನೆ ಹಸಿಮೆಣಸು ಹಾಕೊಂಡ್ರೆ. ಹೌದು. ಒಂದು ಆನಿಯನ್ ಒಂದು ಇಡಿ ಹಾಕಿದ್ದೇನೆ. ಇದರ ಈ ಬೇಯಿಸಿದ ನೀರು ಯೂಸ್ ಆಗುತ್ತಾ ಅಥವಾ ಯೂಸ್ ಆಗುತ್ತೆ? ಆಕ್ಚುಲಿ ಎಲ್ಲ ಅಂಶ ಅದರಲ್ಲೇ ಇರೋದ್ರಿಂದ ಅದನ್ನ ರಿಟೇನ್ ಮಾಡಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಓಕೆ, ಸೊ ಅರುಣಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದು ಈ ಗ್ರೇವಿ ಚಪಾತಿ ಅದಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ರೊಟ್ಟಿ ಊಟಕ್ಕೆಲ್ಲ ಒಳ್ಳೆಯದಾಗ್ತದೆ. ಗಸಿ ಟೈಪ್ ಬರೋದ್ರಿಂದ ಎಲ್ಲದಕ್ಕೆ ರೊಟ್ಟಿಗೆ, ಪೂರಿ, ಚಪಾತಿ ಸ್ವಲ್ಪ ಸಿಮ್ಮು ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳುವ ನಾವು. ಪಾಲಕ್ ಸೊಪ್ಪನ್ನು.
ಇದಕ್ಕೆ ನೀರು ಹಾಕೋದು ಬೇಡ, ಸೊಪ್ಪು ಮಾತ್ರ ಗ್ರೈಂಡ್ ಮಾಡೋದು. ಇದಕ್ಕೆ ಹಾಕೋದಾ? ಈಗ ಅರಿಶಿಣ ಅದಕ್ಕೆ ತಗೊಳ್ಳಿ. ಒಳ್ಳೆ ಗ್ರೀನ್ ಕಲರ್ ಬಂದಿದೆ. ಸ್ವಲ್ಪ ಅರಿಶಿಣ, ಅರಶಿನ ಪುಡಿ ಸಾಕು, ಸ್ವಲ್ಪ ಸಾಕು. ಧನ್ಯ ಪೌಡರ್, ಸೊ ಧನಿಯಾ ಪೌಡರ್ ಸಾಕು. ಇದಕ್ಕೆ ಈಗ ಕಡಲೆ ಹುಡಿ ಆ್ಯಡ್ ಮಾಡಬೇಕು. ಕಡಲೆ ಹುಡಿ ಈಗ ಕಡಲೆ ಹುಡಿ ಹಾಕುವ ಕಾರಣ ಅದು ಗಟ್ಟಿ ಬರ್ತದೆ ಮಸಾಲೆ. ಇಲ್ಲಾಂದ್ರೆ ಹಾಗೆ ನೀರಾಗಿರುತ್ತೆ ತೆಳುವಾಗಿ. ಸೊ ಅದನ್ನ ಏನು ಕಲಸಿ ಹಾಕೋದಲ್ಲ, ಡೈರೆಕ್ಟ್ ಅದು ಎಣ್ಣೆಲ್ಲ ಹಾಕುವ ಕಾರಣ ಅದು ಇದಾಗ್ತದೆ. ಓಕೆ. ಸೊ ಸ್ವಲ್ಪ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ಹಾಕಿದ್ರೆ ಅದರದೊಂದು ರಾ ಸ್ಮೆಲ್ ಹಾಗೆ ಇರುತ್ತಲ್ವಾ? ಇದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗುವ ಕಾರಣ ಒಳ್ಳೆ ಫ್ಲೇವರ್ ಕೊಡ್ತದೆ. ಹೀಗೆ ಇದಕ್ಕೆ ಟೊಮೆಟೊ ಹಾಕಬೇಕು. ಒಂದು ಟೊಮೆಟೊ ಹಾಕಿದ್ದೇನೆ. ನೋಡಿ ಗಟ್ಟಿ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು. ಓಕೆ. ಈಗ ಮಿಕ್ಸಿ ಮಾಡಿದಂಥ ಪಾಲಕ್ ಸೊಪ್ಪು. ಇದಕ್ಕೆ ಪನ್ನೀರ್ ಏನಾದರೂ ಹಾಕ್ಬೋದಾ ಅಥವಾ ಇಲ್ಲ, ಇಷ್ಟೇ ಸಾಕು. ಪನ್ನೀರ್ ಬೇಕಾದ್ರೆ ಹಾಕೊಳ್ಬೋದು ನಾವು, ಇನ್ನು ಎಕ್ಸ್ಟ್ರಾ ಫ್ಲೇವರ್. ಪನ್ನೀರ್ ಇಲ್ಲ, ಬೇರೆ ಏನಾದರೂ ತರಕಾರಿ ಎಲ್ಲ ಹಾಕೊಳ್ಬೋದಾ ಇದಕ್ಕೆ? ಕಾಲಿಫ್ಲವರ್, ಕ್ಯಾಪ್ಸಿಕಮ್ ಹಾಕ್ಬೋದು. ಮತ್ತೆ ಕಾಲಿಫ್ಲವರ್ ಎಲ್ಲ ಸೂಟ್ ಆಗ್ಬೋದು. ಖಾರಕ್ಕೆ ಬರೀ ಹಸಿ ಮೆಣಸು ಅದನ್ನ ಮಾತ್ರ ಹುರಿದ್ರೆ ಸಾಕು. ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು ಈಗ ಸ್ವಲ್ಪ. ನಮಗೆ ಎಷ್ಟು ಖಾರ ಬೇಕು ನೋಡಿ ನೋಡ್ಕೊಳ್ಳಿ. ಸಾಕು. ಒಬ್ಬೊಬ್ಬರು ಖಾರ ಕಡಿಮೆ ತಿಂತಾರೆ, ಜಾಸ್ತಿ. ಸೊ ನಾವು ಬ್ಲಾಂಚ್ ಮಾಡಿರೋ ಕಾರಣ ಅದು ಗ್ರೀನ್ ಹಾಗೆ ಕಲರ್ ರಿಟೇನ್ ಆಗಿದೆ. ಇದು ಇನ್ನು ಗ್ರೀನ್ ಹಾಗೆ ಉಳಿಬೇಕಾದ್ರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಬೇಕು ಅದಕ್ಕೆ. ಚೇಂಜ್ ಆಗದೆ ಹಾಗೆ. ಹೌದು. ನಾವು ಅದಕ್ಕೆ ಬೇಯಿಸಿದ ಕೂಡಲೇ ತಣ್ಣೀರಿಗೆ ಹಾಕುವುದು, ಹಾಗೆ ಗ್ರೀನೆಸ್ ಹೋಗಬಾರ್ದು. ಸೊ ರೆಸ್ಟೋರೆಂಟಲ್ಲಿ ಎಲ್ಲ ಇದು ಗ್ರೀನ್ ಪಾಲಕ್ ಗ್ರೇವಿ ಎಲ್ಲ ಸಿಗುವ ಇದೇ ಕಲರ್ ಇರುತ್ತೆ. ಹೌದು. ಆ್ಯಂಡ್ ಈ ಒಂದು ಪಾಲಕ್ ಪೇಸ್ಟನ್ನು ನಾವು ಈಗ ಏನಾದರೂ ಗ್ರೀನ್ ಮಸಾಲೆ ಯಾವುದೇ ಮಾಡ್ತೀವಿ ಅಂತ ಹೇಳಿದರೆ ಇದು ಕಲರ್ ಏಜೆಂಟ್ ಥರನೂ ಕೂಡ ವರ್ಕ್ ಆಗುತ್ತಲ್ಲ? ಹೌದೌದು. ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ಅದು ಗರಂ ಮಸಾಲ ಪುಡಿ ಪೌಡರ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೌದು, ಗರಂ ಮಸಾಲ ಪೌಡರ್ ಹಾಕುವ. ಸೊ ಮೇಲೆಯಿಂದ ಗರಂ ಮಸಾಲ ಪೌಡರ್ ನೋಡ್ಕೊಳ್ಳಿ. ಗರಂ ಮಸಾಲ ಪೌಡರ್ ಸಾಕಾ? ಸಾಕು. ಈಗ ಪನ್ನೀರು ತಿನ್ನದವರು ಕೂಡ ಹೀಗೆ ಮಾಡಿಕೊಂಡು ತಿಂದ್ರೆ ಆಯ್ತು. ಪನ್ನೀರು ಬೇಕಾದವರು ಪನ್ನೀರ್ ಫ್ರೈ ಮಾಡಿ ಇದಕ್ಕೆ ಹಾಕಿದ್ರೆ ಆಯ್ತು. ಓಕೆ. ಸೊ ಇದು ರೆಡಿನಾ? ರೆಡಿ ಆಗಿದೆ. ಓಕೆ, ಗ್ಯಾಸ್ ಆಫ್ ಮಾಡೋಣ. ಇದನ್ನು ಬೌಲಿಗೆ ಹಾಕುವ, ಮತ್ತೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ಓಕೆ. ಸೊ ಹಾಗಾದರೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ರೆಡಿ ಮಾಡುವ. ಈ ಒಗ್ಗರಣೆಗೆ ಇಡುವಲ್ಲ. ಸಾಕು. ಈಗ ಎಣ್ಣೆ ಬಿಸಿ ಆಗಿದೆ, ಜೀರಿಗೆ ಹಾಕ್ತಾ ಇದ್ದೇನೆ. ಈಗ ಮೇನ್ ಜೀರಿಗೆ ಜಾಸ್ತಿ ಬೇಕಾಗುತ್ತೆ. ಮತ್ತೆ ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿದ ಬೆಳ್ಳುಳ್ಳಿ ಜಾಸ್ತಿ ಸ್ವಲ್ಪ. ಓಕೆ. ಗೋಡಂಬಿಯೂ ಹಾಕೊಳ್ಬೋದು. ಇದು ಈಗ ಫಸ್ಟ್ ನೀವು ಒಗ್ಗರಣೆ ಹಾಕುವಾಗಲೇ ಈ ಬೆಳ್ಳುಳ್ಳಿ ಹಾಕ್ಕೊಳ್ಬೋದಲ್ಲ?
ಹಾಕ್ಕೊಳ್ಬೋದು. ಆಗ ಕೂಡ ಹಾಕ್ಕೊಳ್ಬೋದು. ಈಗ ಒಣ ಮೆಣಸು 2. ಓಕೆ, ಆಫ್ ಮಾಡುವ. ಓಕೆ, ಡೈರೆಕ್ಟ್ ಸರ್ವಿಂಗಾ? ಸರಿ. ಒಗ್ಗರಣೆ ಮಾಡಿದ್ದು ಮೇಲೆ ಹಾಕಿದ್ದೇನೆ. ಅದರ ಒಂದು ಅರೋಮನೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ. ಇಂದು ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೀವು ತಯಾರಿಸ್ತಾ ಇರುವಾಗಲೇ ಒಳ್ಳೆ ಅರೋಮ ಬರ್ತಾ ಇತ್ತು ಆ್ಯಂಡ್ ಆ ಟೆಕ್ನಿಕ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ. ಸೊ ಪಾಲಕ್ ಸೊಪ್ಪಿನ ಗ್ರೇವಿ. ಪಾಲಕ್ ಯೂಶಲಿ ನಾವು ಏನೇ ಮಾಡಿದರೂ ಕೂಡ ಪಾಲಕ್ ಪನ್ನೀರ್ ಇಂಥದ್ದೇ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇದು ಸಿಂಪಲ್ಲಾಗಿ ಪನ್ನೀರ್ ಏನು ಇಲ್ಲ ಅಂತ ಹೇಳಿದರೆ, ಬರೀ ಪಾಲಕ್ ಇದೆ ಅಂತ ಹೇಳಿದರೆ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು. ಒಳ್ಳೆ ಘಮ ಬರ್ತಾ ಇದೆ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಾಲಕ್ ಗ್ರೇವಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ಬೇಯಿಸಿ, ಸ್ವಲ್ಪ ಬೆಂದ ನಂತರ ತಣ್ಣನೆ ನೀರಿಗೆ ಹಾಕಿ ತೆಗೆದು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಹಸಿಮೆಣಸು, ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕೆಂಪಗಾದ ನಂತರ ಅರುಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಅರಶಿನ ಪುಡಿ, ಧನಿಯಾ ಪುಡಿ, ಕಡಲೆ ಹಿಟ್ಟು 4ರಿಂದ 5 ಚಮಚ ಹಾಕಿ ಹುರಿಯಿರಿ. ಆನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಪಾಲಕ್ ಪೇಸ್ಟ್, ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಸ್ವಲ್ಪ ಸಕ್ಕರೆ, ಫ್ರೆಶ್ ಕ್ರೀಮ್, ಗರಂ ಮಸಾಲಾ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಪಾಲಕ್ ಗ್ರೇವಿ ಚಪಾತಿಯೊಂದಿಗೆ ಸವಿಯಲು ಬಲು ಚೆನ್ನ. ಮೇಡಮ್, ಸೊ ಫಸ್ಟ್ ನಾವೀಗ ದೋಸೆ ಮಾತ್ರ ಫಸ್ಟ್ ಟ್ರೈ ಮಾಡೋಣ. ಓಕೆ, ತಗೊಳ್ಳಿ. ಬಿಸಿ ಬಿಸಿ ಇದ್ರೆ ಇನ್ನೂ ಚೆನ್ನಲ್ಲ. ಹೌದು. ಬಿಸಿ ಬಿಸಿ ಇರುವಾಗ ಖಾಲಿ ಇಷ್ಟೇ ಸಾಕಾಗುತ್ತೆ. ಬಟ್ ಸ್ಟಿಲ್ ಬಿಸಿ ಇದ್ರೆ ಚಂದ. ಒಂದು ಚಟ್ನಿ ಇದ್ರೆ ಇನ್ನೂ ಚೆನ್ನ. ಬಟ್ ಚಟ್ನಿ ಇಲ್ಲ, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಖಾಲಿ ಇಷ್ಟನ್ನೇ ತಿನ್ಬೋದು. ಬಿಕಾಸ್ ಹಾಕಿರುವ ಕಾರಣ, ಶುಂಠಿ ಹಾಕಿರೋದು ಕಾರಣ ಆ ಚಟ್ನಿದು ಫ್ಲೇವರ್ ನಿಮಗೆ ಸಿಗ್ತಾ ಇದೆ ಅಲ್ವಾ? ಕರೆಕ್ಟ್. ತುಂಬ ಚೆನ್ನಾಗಿದೆ. ಗ್ರೇವಿ ಜೊತೆಗೆ ತಿನ್ಬೋದು ಅಂತ ಹೇಳಿದ್ರಿ. ನೋಡೋಣ. ಗ್ರೇವಿ ಬೇಕು ಅಂತ ಇಲ್ಲ, ಚಟ್ನಿ ಸೂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಗ್ರೇವಿ ಓವರ್ ಪವರ್ ಆಗುತ್ತೆ ದೋಸೆ ಜೊತೆಗೆ. ಇದಂತೂ ಸೂಪರ್, ತುಂಬ ಚೆನ್ನಾಗಿದೆ. ಖಾರ ಬೇಕಿದ್ರೆ ಇನ್ನಷ್ಟು ಹಾಕೊಳ್ಬೋದು. ಕ್ರೀಮ್ ಹಾಕಿದ್ರಿ, ಸ್ವಲ್ಪ ಸಕ್ಕರೆ ಹಾಕಿದ್ರಿ, ಆ ಸ್ವೀಟಿಶ್ನೆಸ್ ಸಿಗುತ್ತೆ. ಸೊ ಆಗ ನಾವು ಬೇಕಿದ್ರೆ ಹೆಚ್ಚಿಗೆ ಸ್ವಲ್ಪ ಖಾರ ಹಾಕೊಳ್ಬೋದು. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ, ಒಂಥರ ಸ್ಮೂತ್ ಟೆಕ್ಸ್ಚರ್, ಬೆಣ್ಣೆ ಥರ ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ರಿ. 2 ಪಾಲಕಲ್ಲಿ ವಿವಿಧ ರೀತಿಯಾದಂಥ ಖಾದ್ಯಗಳು, ಗ್ರೇವಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ತುಂಬ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಸೊ ಅದಕ್ಕೋಸ್ಕರ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ವಿವಿಧ ರೀತಿಯಾದಂಥ ಖಾದ್ಯಗಳನ್ನು ಬಂದು ನಮಗೆ ಹೇಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊಪ್ಪಲ್ಲಿ ನಾವು ಏನಾದರೂ ತಯಾರಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಅಂದ್ಕೊಳ್ತೀವಿ ಬರೀ ಗ್ರೇವಿ ಮಾತ್ರ ಆಗೋದು ಅಥವಾ ಸೊಪ್ಪು ಸಾರು ಇಂಥದ್ದೆಲ್ಲ ಮಾಡೋದು ಅಂತ ಹೇಳಿ. ಬಟ್ ಇದರಲ್ಲಿ ಒಂದು ಗ್ರೇವಿ, ಇನ್ನೊಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುವಂಥ ದೋಸೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ಆಗಲೇ ಒಂಥರ ಫ್ಲೇವರ್ಸ್ ಬಾಯಲ್ಲಿ ಹಾಗೆ ಹರಿದಾಡ್ತಾ ಇದೆ. ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್,
Calci Bright toothpaste and toothbrush, Lovemark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.